ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವ್ಲಾಗ್. ಇವತ್ತೊಂದು ಮದುವೆ ಫಂಕ್ಷನ್ಗೆ ಹೋಗ್ತಿದ್ದೇನೆ. ಈ ಮದುವೆಯ ಸಣ್ಣ ವಿಡಿಯೋ. ನನಗೆ 3 ಜನ ಅಕ್ಕ ಇದ್ದಾರೆ. ಇವಳು 3ನೇ ಅವಳು. ಈ ಸೈಡಲ್ಲಿ ಇರೋದು ನನ್ನ ಭಾವ, ಅದರ ಆ ಕಡೆ ಇರೋದು ನಾನು, ಮತ್ತು 2 ಮಕ್ಕಳಿದ್ದಾರಲ್ಲ, ಇದು ನನ್ನ ದೊಡ್ಡ ಅಕ್ಕನ ಮಕ್ಕಳು. ಅವಳನ್ನು ನೀವು ನೋಡಿರ್ಬೋದು, ಮೊನ್ನೆ ಮೀನಿನ ರೆಸಿಪಿ ಮಾಡಿದ್ದವಳೆ. ಆ ಕಡೆ ಸೈಡಲ್ಲಿ ಇರೋದು ನನ್ನ ತಾಯಿ, ಅದರ ಈ ಕಡೆ ಇರೋದು ನನ್ನ 3ನೇ ಅಕ್ಕ, ನಾನು ಹೇಳ್ದೇನಲ್ಲ. ಮತ್ತೆ ಇರೋದು ಈ ಕಡೆ ಇರೋದು ನನ್ನ ಚಿಕ್ಕಮ್ಮ. ನೆಕ್ಸ್ಟ್ ಯಾವಾಗಲಾದರೂ ಟೈಮ್ ಸಿಕ್ಕಿದರೆ ನನ್ನ ಫ್ಯಾಮಿಲಿ ನಿಮಗೆ ಪರಿಚಯ ಮಾಡಿಸ್ತೇನೆ. ಇವತ್ತು ನಾವು ಮದುವೆಗೆ ಬಂದಿರೋದು ತಂಗಿ ಮದುವೆಗೆ. ಸ್ವಂತ ತಂಗಿ ಅಲ್ಲ, ಸಂಬಂಧದಲ್ಲಿ ತಂಗಿ ಆಗ್ತಾಳೆ. ಬನ್ನಿ ಫ್ರೆಂಡ್ಸ್, ಏನೆಲ್ಲ ಐಟಮ್ ಇದೆ ಅಂತ ನೋಡೋಣ. ನಾನು ಹೇಳಲ್ಲ, ನೀವೇ ನೋಡಿ. అక్క మూలులేరా వినని బుల్దుంపుణ్ణి ఉంతులే ఓయ్ బలుతున్నా. ಮುಲ್ಪ ದೊಡ್ಡ ಜನ ಒಣಸ್ಮಂತಲ್ದಲ್ತ ಮೊಗಲ್ ಭಾರಿ ಎಡ್ಡೆ ಜನ ಒರೇನ ಬಂಗನ ಪಂಡ ಬೇರ್ನ ಜೀವಲ ಕೊರುವುದು ಅಂಚ ಆತ ಎಡ್ಡೆ ಮನಸ್ಸು ಬೇರ್ನ. ಕಂಬೆಲ್ಲ ಪನೊಂದಿಜ್ಜಿ 6ನೇ ಲೆಕ್ಕನೇ ಬರಲ್ಲ. ಫಂಕ್ಷನ್ ಎಲ್ಲ ಮುಗೀತು, ಈಗ ಮನೆಗೆ ಹೋಗ್ತಿದ್ದೇನೆ.
ಈಗ ಇಲ್ಲಿ ನದಿ ಕಾಣಿಸ್ತದಲ್ಲ, ಇದು ನೇತ್ರಾವತಿ ನದಿ. ಹೆಚ್ಚಿನವರಿಗೆ ಗೊತ್ತಿದೆ, ಇದು ಬಂಟ್ವಾಳ BC ರೋಡು ಈ ಲೈನಲ್ಲಿ ಸಿಗುತ್ತೆ ಈ ನದಿ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.